ಇಂಥ ಊರ ಕೂಟದಲ್ಲಿ ಸೇರಿದು ಪ್ರಥಮವಾದ ಈ ವರ್ಷ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಿದ್ದಾರೆ. ಈ ಮಂತಿನ ಪಂದ್ಯಾಟ ಯಶಸ್ವಿಯಾದ ನಡಪಾಡು ನನ್ನ ಪ್ರತಿ ವರ್ಷದ ಒಂದಕ್ಕೆ ನಡಪರಂಚ ಒಂದು ಪ್ರೇರಣೆ ಆದ ನಮ್ಮ ಬೊಬ್ಬ ಸ್ವಾಮಿಲ ಹೊರಗಜ್ಜಲ ಮಗಲೇ ಸದಾ ರಕ್ಷಣೆ ಪಡೆದು ಏನೊಂದು ಅಂಜನೆ ಒಂದಟ್ಟು ಈ ಪಂದ್ಯಾಟಗಳು ಸೋಲು ಗೆಲುವು ಮುಖ್ಯ, ಭಾಗವಹಿಸಿದ ಮುಖ್ಯ. ಅಂಜಾದ ಸೋತಿನಾಗಲೂ ಬೇಜಾರನ್ನು ತಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ನಡಪಾಡು ಕೊಲ್ಲೆಂದು ಮಾತನ್ನು ಬರವಾದ ಭಿನ್ನ ಪಲ್ಲಕನೆ ದಾಳ ಪಂಡ್ರೆಜ್ಜಿ ಪೆಟೆಬೆಟ್ಟು ಪಂಪನ ಪ್ರತಿಯೊಂದು ದೇವಸ್ಥಾನದಲ್ಲ ಇಂಚಿನ ಊರು ಇಂಚಿನ ದೇವಸ್ಥಾನ ಅಂದು ಬುದ್ಧರೊಂದಿಗೆ ನಮ್ಮ ಕಡಪಾಡಿಗೆ ಬರ್ತಂಡ ಪೆಟೆಬೆಟ್ಟು ಬಂದಾಗ ನಮ್ಮನ್ನು ಮಾತ್ರ ನಮ್ಮ ದೇವಸ್ಥಾನದ ಮಾತ್ರ ನಾಡಿನಂಚಿನ ವಿಚಾರ. ಪೆಟೆಬೆಟ್ಟು ಬಂದಾಗ ಜಾತ್ರೆ ಮೂಲ ಪೆಟೆಬೆಟ್ಟಿನ ದಿನನಿತ್ಯ ಜಾತ್ರೆ ಅಂಚಾದ ಪುನಃ ಇನ್ನಿಲ್ಲ ಜಾತ್ರೆ ಅಂತ ಇನ್ನೋಡಾಗ್ತದೆ. ದಯಗೆ ಬಂದಾಗ ಬೊಬ್ಬು ಸ್ವಾಮಿನ ಗಗ್ಗಾರ ಸೇವೆ ಅಪರಂಚಿನ ಜಾಗಡೆ ನಮಕ್ ಇಂಚಿನೊಂದಿ ಕಾರ್ಯಕ್ರಮ ಮಲ್ಪರೆ ಆ ದೇವರ ಅನುಗ್ರಹದಿದ್ದರೆ ಪ್ರತಿಯೊಂದು ಕಾರ್ಯಕ್ರಮಲ ಯಶಸ್ವಿ ನಡತೊಂದುಂಡು ಯಾನ ಪ್ರತಿಯೊಂದಿಲ್ಲ ಪೇಟೆ ಬೆಟ್ಟಿದ ಕಾರ್ಯಕ್ರಮದ ಸೇರಿ ಆಸನ ಮಲ್ಕೊಂದಿಲ್ಲ ಈಗ ಬರ್ತಿನ ಇಂಚಿ ದಯಗಟ್ಟು ಬಂದಾಗ ನಮ್ಮೊಂದು ಕುಟುಂಬದ ಒಂಜಿ ಸೇರಿನಂಚಿನ ಇಂಚಿನೊಂದು ಕಾರ್ಯಕ್ರಮ ಆಪಕ ಅಂಚಿನ ಪೇಟೆ ಬೆಟ್ಟಿಗೆ ಪ್ರತಿಯೊಂದು ಕಾರ್ಯಕ್ರಮ ಆಡಲ್ಲ ಆ ದೈವಲೇತು ಮೋಕೆ ದೀಪನ ಅಂಚೆನೆ ಪೇಟೆ ಬೆಟ್ಟಿದ ಜನಗಳ ಬರ್ತಿನಗಳನ್ನು ಪೂರ ನಮ್ಮ ಕುಟುಂಬದ ಮೋಕೆ ಮಲ್ಕೊಂಡಂಚಿನ ಬರುತ್ತು ಆ ಪ್ರಕರಣ ನಾನಲ್ಲ ನನ್ನ ಆತ ಕಾರ್ಯಕ್ರಮ ಮಲ್ಕೊಂಡಂಚಿನ ಯೋಗನ ನಮಕ್ಕ ಬೊಬ್ಬು ಸ್ವಾಮಿಲ ಪಂಚಶಕ್ತಿಲು ಕೊರಡು ಪಂದಿದೆ ನಾನು ಎರಡು ಮಾತಾಡಿ ಮುಗಿತು. ಇಂಥ ದಿನಟ್ಟು ನಮ್ಗೆ ಮಾತ್ರ ಇಲ್ಲ ಕ್ರಿಕೆಟ್ ಪರ್ವ ಇವತ್ತು ವೇದಿಕೆ ನಡೆದುಕೊಂಡು ಮಾತಾ ದೈವದೇವರಿಗೆ ಆಶೀರ್ವಾದ ಮಲ್ಕೊಂಡು ಬಂಚಿನ ಬಾರಿ ಶೋಕದ ಮದಿಪುನ ಬರ್ ಬಂಚಿನ ನಮ್ಮ ರವಿಶಂಕರ್ಗೆ ಉಡಂದಿನ ಸ್ವಲ್ಪನ ಸಂದಾಯ ಮಾಡ್ಕೊಂಡು ನನ್ನ ದುಂಬುಗಳು ಅಂಕಣದ ಉದ್ಘಾಟನದ ಅಜ್ಜಿ ನಮ್ಮ ಅತಿಥಿ ಅಭ್ಯರ್ಥಿಯರು ಮಾತೆಲ್ಲ ಮೈದಾನದ ಅಜ್ಜಿ ಬರಡು ಅಂಕಣದ ಅಜ್ಜಿ ಬರಡು ತೆಂಗಿನಕಾಯಿ ಜ್ಯೂಸ್ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ, ಬಹಳ ಒಳ್ಳೆಯ ಸಂದೇಶವನ್ನು ನೀಡಿದೆ. ಖಂಡಿತವಾಗಿ ನಮ್ಮ ಈ ಒಂದು ಪಂದ್ಯದ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದೀಗ ಮಾತನಾಡಿ ಭಗವಾನ್ ಶ್ರೀ ಬೊಬ್ಬುಸ್ವಾಮಿಯ ಹಾಗೂ ಸಾಧುಪಟ್ಟದ ಅಧಿಕಾರಿ ಹೊರಗಜ್ಜ ದೈವದ ಕರಿಗದ್ದದ ಪ್ರಸಾದವನ್ನ ಎಲ್ಲ ಆಟಗಾರರಿಗೆ ನೀಡಿದ್ದಾರೆ. ಎಲ್ಲರೂ ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಈ ಒಂದು ಪಂದ್ಯಾಟ ಮಾಡುವಾಗ ಯಾವುದೇ ರೀತಿಯ ತೊಂದರೆ ಎಲ್ಲರೂ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ.
ಉತ್ತಮವಾದ ಎಸೆತವನ್ನು ಜಯಕರ್ ಕಟ್ಪಾಡಿ ಅವರಿಂದ ಕಾಂಪ್ಲೆಕ್ಸ್ ಬಿಟ್ಟಾಕಿದ್ದಾರೆ. ಪ್ರೇಮ್ ಅವರಿಗೆ ದ್ವಿತೀಯ ಚೆಂಡನ್ನು ಎಸೆಯಲು ಜಯಕರ್ ಕಟ್ಪಾಡಿ ಅವರು ಪ್ರೇಮ್ ಅವರಿಗೆ ಆಕರ್ಷಣೆಗೆ ಮತ್ತೊಂದು ಎಸೆತ, ಎರಡು ಚಿಕ್ಕ ಎಸೆತಗಳು ಕರ್ಕೊಂಡು ಬರ್ತಾ ಇದೆ. ಈಗ ತೃತೀಯ ಎಸೆತವನ್ನು ಎಸೆಯಲು ಸಜ್ಜಾಗಿ ನಿಂತಿದ್ದಾರೆ ಜಯಕರ್ ಕಟ್ಪಾಡಿ. ಜಯಕರ್ ಕಟ್ಪಾಡಿ ಪ್ರೇಮ್ ಕಟ್ಪಾಡಿ, ಪ್ರೇಮ್ ಕುಮಾರ್ ಕಟ್ಪಾಡಿ ಉತ್ತಮವಾದ ಎಸೆತ, ಮತ್ತೊಂದು ಚಿಕ್ಕ ಎಸೆತ ಕರ್ಕೊಂಡು ಬರ್ತಾ ಇದೆ. ಪ್ರೇಮ್ ರವರು ಪದೇ ಪದೇ ಎಳೆದುಕೊಂಡಂತೆ ನೋಡೋಣ, ಕಾದು ನೋಡೋಣ. ಜಯಕರ್ ಕಟ್ಪಾಡಿ ಅವರ ಎಸೆತಕ್ಕೆ ಪ್ರೇಮ್ ಕುಮಾರ್ ಕಟ್ಪಾಡಿ ಅವರು ಉತ್ತಮವಾದ ಎಸೆತದಲ್ಲಿ ಉತ್ತಮವಾದ ಸಪ್ತಮ ಫ್ರೆಂಡ್ಸ್ ಕಟ್ಪಾಡಿ ಎಲ್ಲರಿಗೂ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಇದೀಗ ಉದ್ಘಾಟನಾ ಸತ್ಯಾಗ್ರಹದ ಅತಿಥಿ ಅಭ್ಯಾಗತದ ಪಂದ್ಯಗಳು ನಡೀತಾ ಇದೆ. ಉತ್ತಮವಾದ ಜಯಕರ್ ಕಟ್ಪಾಡಿ ಅವರು. ಇಲ್ಲಿ ವಯಸ್ಸು ಮುಖ್ಯವಲ್ಲ, ಅನುಭವ ಮುಖ್ಯ. ಇವರು ಕೂಡ ಒಬ್ಬ ಅತ್ಯುತ್ತಮ ಆಟಗಾರ. ಅದು ಮಾಡಬೇಕಾಗಿದೆ. ಉತ್ತಮವಾದ ಪ್ರಥಮ ಪಂದ್ಯದ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಸುನಿಲ್ ಐಕಾನ್ ಇವರು ಟಾಸ್ ಪ್ರಕ್ರಿಯೆಯಲ್ಲಿ ಜಯವನ್ನು ಗಳಿಸಿದ್ದಾರೆ. ಇದು ಪ್ರಥಮ ಪಂದ್ಯಾಟದ ಟಾಸ್ ಪ್ರಕ್ರಿಯೆ. ಸುನಿಲ್ ಅವರು ಬರಬೇಕು ನನ್ನ ಜೊತೆ, ಯಾಕಂತ ಹೇಳಿದ್ರೆ ಪ್ರಥಮ ಪಂದ್ಯಾಟ, ಪ್ರಥಮ ಮ್ಯಾಚ್ ನಮ್ಮದು. ಇವರು ಪಂದ್ಯಾಟದಲ್ಲಿ ನಾವು ಜಯವನ್ನ ಗಳಿಸಿದ್ದೀರಿ. ಯಾವುದರಲ್ಲಿ? ನಾಣ್ಯ ಚುಕ್ಕಿಗೆಯಲ್ಲಿ. ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಾವು ಮ್ಯಾಚ್ ಅಲ್ಲಿ ವಿನ್ ಆಗ್ತೇವೆ. ಎದುರಾಳಿತನ ಮತ್ತೊಮ್ಮೆ ಬರಬೇಕು ಇಲ್ಲಿಗೆ. ವಿನೀತ್ ಅವರು ನೋಡಿ, ವಿನೀತ್ ಅವರೇ ಅವರು ಭಾರಿ ಧೈರ್ಯದಲ್ಲಿ ಸುನಿಲ್ ಅವರು ಹೇಳ್ತಿದ್ದಾರೆ, ಈ ಪಂದ್ಯದಲ್ಲಿ ನಾವು ಖಂಡಿತ ಗೆಲ್ತೇವೆ ಅಂತ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸಲ ಕಪ್ ನಮ್ದಿಗೆ, ಈ ಸಲ ಕಪ್ ನಮ್ದಿಗೆ, ಈ ಸಲ ಕಪ್ಪು ನಮ್ದೇ ಅಂತ ಹೇಳ್ತಿದ್ದಾರೆ. ಪ್ರಾರಂಭ ಆಗಲಿದೆ. ಬಿಲ್ಡಿಂಗಲ್ಲಿ ಗಲಿವಿ ಆ ಕಡೆ ವಂಶಿ ಬಿಟ್ಟರೆ ಈ ಕಡೆ ಶಶಾಂಕ್ ಬಿಟ್ಟರು, ಧರ್ಮಕ್ಕೆ ರನ್ ಕೊಟ್ಟರು. ಎಂತ ಮಾರ ಈಗ ಬಿಟ್ಟು ಬಂದ್ರೆ ಮತ್ತೊಂದು ಹೊಲಿದವರ ಕೈಯಲ್ಲಿ ತಡೆದ ಕೊನೆಯ ಸಲ ಸಾಬಿಕ್ ಹಾಗೂ ಉಳಿದಾದ ಉತ್ತಮವಾದಂತಹ ಆಶ್ಚರ್ಯವಾದಂತಹ ತಡೆದ
ಲಕ್ಕಿ ಸುರೇಶ್ ಅವರಿಗೆ ಹೆಸರಾಂತ ಹಳೆಯ ಕ್ರಿಕೆಟರ್ ಲಕ್ಕಿ ಸುರೇಶ್ ಸುರೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಸುರೇಶ್ ಅವರ ಆತ್ಮಹತ್ಯೆಯ ನಂತರ ಅವರ ಜಾಗವನ್ನು ಮತ್ತೊಬ್ಬ ಆಟಗಾರ ಮನು ಭಂಡಾರಿ ಮತ್ತೊಬ್ಬ ಆಟಗಾರ ಮನು ಪಳೆಯುತ್ತಿ ಮನು ಉತ್ತಮವಾದ ಎಸೆತ ಎರಡು ಬೌಂಡರಿ ಹೊಡೆದ ನಂತರ ಮತ್ತೊಮ್ಮೆ ಸ್ವರೂಪ್ ಮನು ಉತ್ತಮವಾದ ಎಸೆತ ಬೆಳಿಗ್ಗೆ ಕೆಳಗೆ ಅನಾವಶ್ಯಕ ರನ್ಗಳು ಕೊಡ್ತಾ ಇದ್ದಾರೆ. ಹಾಗೆಯೇ ಸ್ವರೂಪದ ಓವರ್ ಮುಕ್ತಾಯ ತಂಡದ ಮೊತ್ತ ಅವಸರ ಮಾಡಿದ್ರು. ಎರಡನೇ ಶಶಿಧರ ಲೈಟಿಂಗ್ ಲೈಟರ್ ಶಶಿಧರ ಎರಡನೇ ಎಸೆತವನ್ನು ಎಸೆಯಲು ಶಿಶಾಂತ್ ಶಶಿಧರ್ ಎಲ್ಬಿಗೆ ಮನವಿ ಆದರೆ ಎಲ್ಬಿಗಿಲ್ಲ. ಬಹಳ ಉತ್ತಮವಾದ ಶಶಕ್ ಅವರ ಮೇಳ ಮಾಡಿದ್ರೆ 1,000 ಇದೆ. ಇನ್ನು 3 ಡಾಟ್ ಆದ್ರೆ 1,000 ಬೆನಕ ಸಂಶೋಧನೆಯಿಂದನೇ ಇದೆ. ಇನ್ನು 2 ಬೋಲ್ ಡಾಟ್ ಮಾಡಿದಲ್ಲಿ 1,000 ಶಶಕ್ 500 ರನ್ಗೆ ಕೊಟ್ಟು 1,000 ಹಲೋ ಶಶಾಂಕ್ ಮತ್ತೊಮ್ಮೆ ಹೇಳುವುದು ಅಭ್ಯರ್ಥಿ ಮಾಡ 31 ತಂಡದ ಮೊತ್ತ ಹಾಗೇನೆ ಮತ್ತೊಂದು ಎಸೆತ ಉತ್ತಮವಾದಂತಹ ತಡೆತ ವಂಶಿ ಯಶು ಸುನೀಲ್ ಅವರು ಮನೋಜರಿಗೆ ಯಾವುದೇ ಪ್ರೊಡಕ್ಟಿಗೆ ಪುರಸ್ಕಾರ ಇಲ್ಲ. ಮತ್ತೊಮ್ಮೆ ಸುನೀಲ್ ತಡೆತ ಸಾವಿರಾರು ಮಂದಿ ವೀಕ್ಷಣೆ ಮಾಡುವಂತಹ ಈ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಅದೇ ಅವಕಾಶ ಸುನೀಲ್ ಅವರ ಕೈಯಲ್ಲಿ ಇನ್ನು 3 ಬಾಲ್ ಔಟ್ ಮಾಡಿದಲ್ಲಿ 1,000 ತಮ್ಮ ಮಡಿಲಿಗೆ.
ಉತ್ತಮವಾದ ತಂಡ, ಯಾಕಂದ್ರೆ ಅದಷ್ಟು ಸುಲಭ ಇಲ್ಲ. ಅವರ ಹತ್ತುದರ ಜೀವ ಹಿಡ್ಕೊಂಡು ಓಡುವುದಂದ್ರೆ ಸುಲಭ ಅಲ್ಲ. ಸುಗರವರ ಉತ್ತಮವಾದ ಬೆಳೆ ಮತ್ತೊಮ್ಮೆ ಬೀಚ್ ಹೊಡೆತ 1,000 ಮೈಲಿಗೆ ಬರ್ತಾ ಇದೆ ಸುನೀಲ್ ಅವರದ್ದು. ಇದು ಒಂದು ವರ್ಗದಲ್ಲಿ ಬೆನಕ ಸಂಸ್ಥೆಯಿಂದ 1,000. ನಾವು ಈಗ ಮ್ಯೂಸಿಕ್ ರೆಡಿಯಾಗಬಹುದು. ಮತ್ತೊಮ್ಮೆ ಸುಶಾಂತ್ ಶಶಿಧರ್ ಕ್ಷೇತ್ರ ರಕ್ಷಣೆ ಮಾಡಿದರೆ 1,000 ಆಯ್ತು ಮುಗಿತು 1,500. ಮತ್ತೊಮ್ಮೆ 6 ರನ್ನಿನ ಕಡೆಗೆ ಬೀಸಿ ಹೊಡೆಯಲು ಶಶಿಧರ್ ಅವರು 6 ಅಂದರೆ ಸೀದಾ ಹೊರಗಡೆ 6. ತಂಡದ ಮೊತ್ತ ಉತ್ತಮ ದುಬಾರಿಯ ವಿಕೆಟ್ ಅನ್ನು ಸುಧಾಕರ್ ಅವರು ಬಹಳ ದುಬಾರಿಯೇ ಇದೆ ಅಂತ ಹೇಳಬಹುದು. ಶಶಾಂಕ್ ಟು ವಿದ್ಯಾಧರ್ 2 ಎಸೆತ ಬಾಕಿ ಇದೆ. ಕೊನೆಯ ಓವರ್ನ ಕೊನೆಯ 2 ಎಸೆತ 4 ರನ್ನುಗಳಿಗೆ ಶಶಾಂಕ್ ಅವರಿಗೆ ಔಟ್ಗೆ ಮನವಿ. ಓವರ್ ಮುಕ್ತಾಯ. 38 ಟಾರ್ಗೆಟ್. ಮೊದಲ ಪಂದ್ಯಾಟದ ಇನ್ನಿಂಗ್ಸ್ ಮುಕ್ತಾಯ. ಅಂಪೈರ್ ಥರ್ಡ್ ಅಂಪೈರ್ ವೈಡ್ ಕೊಟ್ಟಿದ್ದಾರೆ. ವೈಡ್ ಅಂಪೈರ್ ಏನು ಕರೆಕ್ಟ್ ಡಿಸಿಷನ್ ನೋಡ್ಕೊಳ್ಳಿ. ಔಟಾ ಮಾತಾಡ್ಕೊಳ್ಳಿ. ವೈಡ್ 4 ಸ್ಕೋರ್ ಮಾರ್ಕರಾಗಿ 2ನೇ ಸಿದ್ಧ. ಉತ್ತಮವಾದ ಸಿದ್ಧ. ಊಟ ರಕ್ಷಕರಲ್ಲಿ ಸತ್ಯರಾಜ್ 2ನೇ ಸಿದ್ಧ. ಹಿಡಿತು ಸತ್ಯರಾಜ್. ಬೌಂಡರಿ. ಊಟ ರಕ್ಷಕರಲ್ಲಿ ಸ್ವಲ್ಪ ವೈಡ್ 4. ಶಾರ್ಟ್ ಬಾಲ್ ಆಕ್ಟಿವ್ ಮಾತಾಡುತ್ತ ಮತ್ತೊಮ್ಮೆ ಹಿಡಿತು ಸಾದಿಕ್. ಉತ್ತಮವಾದ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಉಮೇಶ್. ಮತ್ತೊಮ್ಮೆ ಹಿಡಿತು ಉತ್ತಮವಾದ 10 ರನ್ ಈಗಾಗಲೇ ಮುಕ್ತಾಯಾಗಿದೆ. 4 ಬಾಲ್ ಇನ್ನೂ ಕೂಡ ಬಾಕಿ. ಸಾರಿ 5 ಬಾಲ್ ಆಗಿದೆ. ಯಾವುದೇ ಬ್ಯಾಟಿಂಗ್ ಹೊಡೆದ ರನ್ ಅಲ್ಲ, ತರುಣದ ರನ್ ಅದು. ಮತ್ತೊಮ್ಮೆ ಕಂಪ್ಲೀಟ್ ವಿಕೆಟ್ ಇದರಲ್ಲಿ ನೋಡ್ಕೋಬೇಕು ಎಂದು ನೀವು. ಕೇವಲ 2 ವೈಡಲ್ಲಿ 10 ರನ್ ಕೊಟ್ಟರೆ, ಇಲ್ಲದಿದ್ದರೆ 6 ಬಾಲ್ ಕೂಡ ಡಾಟೆಡ್ ಬಾಲ್. ಮಾತಾಡೋದು ಹೇಳಿದ್ರು ಮತ್ತೆ ಅಲ್ಲಿ ಟಿಪ್ಗೆ ಹೇಳ್ತಿದ್ದಾರೆ. ಓಕೆ ಮನು ಯಾರ ಮನದ್ದು ಬೆರಮನೆವ ಯಾವ ಮನು? ಮನು ಹುನ್ನಾಡಿ ಉಮೇಶ್ ಪುತ್ರ. ಓಕೆ ಮನು ಟು ಸುನೀಲ್. ಉತ್ತಮವಾದ ಎಸೆತ. ಶಶಿ ಅಣ್ಣಂತೆ
ಶಶಿ ನೋಡ್ಕೊ ಧರ್ಮಧರನ್ ಇಲ್ಲಿವರೆಗೆ ಬಂದದ್ದು ಇವರಿಗೆ ಖಾಲಿ ಧರ್ಮಧರನ್ ಮಾತ್ರ. ಇವರು ಬ್ಯಾಟ್ ಹೊಡೆದ ಯಾವ ರನ್ ಕೂಡ ಇಲ್ಲ. ಈಗ ಹೊಡೆದ್ರು ನೋಡಿ ಹೇಳಿದ ಮಾತಿಗೆ 4 ರನ್. ಈಗ ಖಾತೆ ಓಪನ್ ಆಯ್ತು. ಖಾತೆ ಓಪನ್ 4 ರನ್. ಸುಲಭದಾಯಕ ಕ್ಯಾಚ್ ವಿದ್ಯಾಧರವರ ಮಡಿಲಿಗೆ. ಇಲ್ಲಿ ಚಿತ್ರ ಮಾಡಬೇಕು. ಪುನೀತ್ ಅವರು ಕಂಪ್ಲೀಟ್ ಲಿಮಿಟ್ ಆಗಿದ್ದಾರೆ. ಹೋಗ್ತಾ ಬೆಂಕಿ ಕೂತ್ಕೋಬೇಕಲ್ಲಿ. ಜಾಗಕ್ಕೆ ಹೇಳಿಕ್ಕಿಲ್ಲ. ಹಿಂದೆ ಕೂತ್ಕೋಬೇಕು, ಹಿಂದೆ ಕೂತ್ಕೋಬೇಕು. ಇಲ್ಲದ ನೋಡಬೇಕು. ಮತ್ತೊಮ್ಮೆ ಮಧು ಪುನೀತ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಹೋಗುದು ಬರುದು ಮಾಡ್ತಾ ಇದ್ದಾರೆ ಈ ತಂಡದವರು. ಒಬ್ಬರಾದ್ರೂ ಸಾಕಾಗ್ರಿ. ಮತ್ತೊಮ್ಮೆ ವಿಜಯದ ವರ್ಷಿತ್ ಮತ್ತೊಮ್ಮೆ ಯಾವುದೇ ಪುರಸ್ಕಾರ ಇಲ್ಲ. ಈ ಹೊಡೆತಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಬಾಕಿ ಗೋರಿ ಹಾಕುವಂತ ಹೊಡೆತ. ಅಂಬೇಡ್ಕರ್ ಹೊಡೆತ ಉತ್ತಮವಾದಂತ ಅಗಲದ ವೈಟ್. ಬಹಳ ವೈಟ್ ಬರ್ತಾ ಇದೆ ಈ ಪಂದ್ಯಾಕೂಟ. ಇದೆಷ್ಟು ಬಾಲ್ ಇರ್ತಕ್ಕಂಥ ಮತ್ತೆ ಹೇಳ್ತೇನೆ. ಉತ್ತಮ ಎಸೆತ ಕ್ಷೇತ್ರ ರಕ್ಷಣೆ ಯಾನೆ ಮನ್ವಿ. ಇದು ಲಾಂಗ್ ಮ್ಯಾಚ್ ಅಲ್ಲ. ಯಾಕೆ 32 40 ಗಜಗಳ ಆಟ. ಕ್ರಿಕೆಟ್ನವರು ಅದೃಷ್ಟ ಆಟ ಆಡೋದಕ್ಕೆ ಇದೇ 2 ತಂಡ ಸಾಕ್ಷಿ. ಇದು ಕೂಡ ರೋಯಲ್ ತಂಡದಲ್ಲಿ ವಿನ್ನರ್ ಅವರು ನಿಮ್ಮಲ್ಲಿ ಈಗ ಹಾಗಡೆ ಮನಸವರು ಉತ್ತಮವಾದಂತಹ ಎಸೆತ. ಇಡೀ ತಂಡ ಮುಂದುವರಲಿಕ್ಕೆ ಒಂದು ಕಾರಣದ ಬಹಳ ರೋಚಕ ಹಾಗೆಯೇ ಕಲಿಬಿಲಿಗೊಳ್ತಾ ಇದ್ದಾರೆ. ಶಶಿಧರ ಕೈಯಿಂದ ಕೆಟ್ಟನ್ನು ಎತ್ತರು ಕೆಳಗೆ ಬಿದ್ದಿದ್ದರೆ ಧರ್ಮಕ್ಕೆ
ಕೂಡ ರಾಯಲ್ ತಂಡದ ಕೈಯಲ್ಲಿದೆ ಮ್ಯಾಚ್. ಅದೃಷ್ಟದ ಲಕ್ಷ್ಮಿ ಎರಡು ಉತ್ತಮವಾದಂತಹ ಎಸೆತ ಮತ್ತು ಅವಸರ ಮಾಡಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಕೈಯಲ್ಲಿದ್ದ ಮ್ಯಾಚನ್ನು ಮುಂದಿನ ತಂಡಕ್ಕೆ ಬಿಟ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಿಂಗಲ್ ಅಥವಾ ಫೋರ್. ಈಗ ಕೊನೆಯ ವಿಕೆಟ್ ವಂಶಿ. ಯಾವುದೇ ಪುರಸ್ಕಾರ ಇಲ್ಲ. 2 ಬಾಲ್ಗೆ 10 ರನ್ನಿನ ಅವಶ್ಯಕತೆ. ಎರಡು ಬಾಲ್ 10 ರನ್. ವೈಡ್ ಬಾಲ್ ಇತ್ತು. ಅದೃಷ್ಟದ ಲಕ್ಷ್ಮಿ ವಾಲಿಯಾಗಿದೆ. 1 ಬಾಲ್ಗೆ 10 ರನ್. ಮುಕ್ಮುಟ್ಟ ಇದ್ದದನ್ನು ಗೆಲ್ಲಿಸಿದ್ದಾರೆ. ಇನ್ನು ಕೂಡ ಅವಕಾಶ ಇದೆ. ವೈಡ್ ಹೋಗಿ 5 ಒಂದಲ್ಲಿ ಚಾನ್ಸ್ ಇದೆ. ನೋಬಲ್ ಬರುತ್ತೆ ನೋಡೋಣ. ಎಲ್ಲಿ ತನಕ ಬಂದಿತ್ತು ನೋಡಿ. ಎಲ್ಲಿ ಮೊದಲ ಪಂದ್ಯ ಮುಟ್ಟ ಜೈಸಿಯಾದ್ರು ವೈಸಿಕ್ಸ್ ಕೇವಲ ಕ್ರಿಕೆಟರ್ಸ್ ರೈಟರ್ ಅಂಡ್ ಡೈರೆಕ್ಟರ್ ಕೀರ್ತನ್ ಭಂಡಾರಿ ಅದಕ್ಕೆ ಜೋರ್ದ ತಾಪಿದವರು ಕರ್ನಾಟಕ ಆತ್ಮೀಯ ನೆಚ್ಚಿನ ಸ್ವಾಗತ ಬರುದಿಲ್ಲ ಅಂಚನೆ ಗಜಾನನ ಕ್ರಿಕೆಟರ್ ಸಿನಿಮಾದ ಔಟ್ ಆಫ್ ಸ್ಟೇಷನ್ ರಜ್ಜಾನ ಒಟ್ಟಾದ ಮಾರಾಟದ್ದು ಹೀರೋ ಹೀರೋಯಿನ್ ಆ ಫಿಲ್ಮ್ ಅಂಚನೆ ಆಗ್ತಿದ್ದ ದಾಂಪತ್ಯ ಜೀವನ ಗಮನಿಸುತ್ತಿದ್ದಾರೆ ಅದಕ್ಕೆ ಆತ್ಮೀಯ ನೆಚ್ಚಿನ ಸ್ವಾಗತ ಬರುದಿಲ್ಲ ಅಂಚನೆ ಆತ್ಮೀಯ ಮಿತ್ರರು ಎಂಗ್ ಒಟ್ಟಿಗೆ ಮಸ್ತು ಒಟ್ಟಿಗೆ ಅಶೋಕನಗರ ನಮ್ಮ ಅಶೋಕನಗರ ಸಚಿನ್ ಮಾಡ ಬಂದು ಮೇರೆ ತಗೊಂಡು ಬಾಯ್ ಬಟ್ ಈ ಒಂದು ಫಿಲ್ಮ್ ಭಾರಿ ಕೊಲ್ಲುದ ಅಭಿನಯ ಮಾಡ್ತಿದ್ದಾರೆ ಮಾತೆಲ್ಲ ಫಿಲ್ಮ್ ತಗೊಂಡು ಅಂತ ಒಂದು ಆತ್ಮೀಯನ ಸ್ವಾಗತ ಕೊಡ್ತಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇತ್ತಿನಾರು ಜಯಪ್ರಕಾಶ್ ನಮ್ಮ ಎಲ್ಲರ ಆತ್ಮೀಯ ಮಿತ್ರ ಬೇರೆ ನಮ್ಮ ಮುರಳಿ ನಮ್ಮ ನಾಟಕ ಇರ್ತಾರಲ್ಲ ಆ ನಾಟಕಗಳು ಅಭಿನಯ ಮಾಡ್ತಿದ್ದಾರೆ. ಜೋಡು ಗೀತೆಗಳು ಅಭಿನಯ ಮಾಡ್ತಿದ್ದಾರೆ. ಆ ನಾಟಕದ ಬರೆದಿದ್ದಾರೆ ನಮ್ಮ ಕೀರ್ತನ್ ಮೇರೆ ಆರ್ಟ್ ಡೈರೆಕ್ಟರ್ ಗಜಾನನ ಕ್ರಿಕೆಟರ್ ಅಂಚನೆ ಭಾರತ ಕಮೆಂಟ್ರೇಟರ್ ಅಂಡ್ ಕ್ರಿಕೆಟ್ ಪ್ಲೇಯರ್ ಮೇರೆಗಳ ಆತ್ಮೀಯ ನೆಚ್ಚಿನ ಸ್ವಾಗತವನ್ನು ಕೋರುತ್ತಿಲ್ಲ. ಇಂದ ನಮ್ಮ ದುಮ್ಮದ ವಿಷಯದ ನಮ್ಮ ಕೀರ್ತನ್ ಭಂಡಾರಿ ನಮ್ಮ ಮಾತನ್ನು ನಡೆಯುತ್ತೆ ನಮ್ಮ ಮಾತನ್ನು ಫಿಲ್ಮ್ಗಳಿಗೆ ಕೊಡು ನಮ್ಮ ಕ್ಷೇತ್ರದ ಪರವಾದ ನಮ್ಮ ಸಂಗಮ ಫ್ರೆಂಡ್ಸ್ನ ಪರವಾದ ಈರುಳ್ಳಿ ಕೊಡು ಇರ್ನ ಒಂದು ವಾಯ್ಸ್ ಅಂತ ವಾಯ್ಸ್ ಕೇಳಿ ಭಾರಿ ಸೂಪರ್ ವಾಯ್ಸ್ ಇತ್ತು ನನ್ನ ವಾಯ್ಸ್ಗೋಸ್ಕರ ಅರೆಗ್ರಿಯಾಗಿ ಆರಾಮಾಗಿ ಸೌಮ್ಯನ ಸಂತೆ ಒಂದು ಹೆಂಚಿನ ಒಂದು ಜಾಗಗಳನ್ನು ಬಿಟ್ಟಿದ್ದಾರೆ. ಈಗ ಅಲ್ಪದ ಪಾತ್ರ ಏನು ಅಂತ ರೆಗ್ಲಿಗೆ ಇದೇ ಬರೋದ ಅಂತ ಆಯ್ಕೆ ಶುರುಕಾದ್ರೆ ಮಲ್ಲ ಸೌಮ್ಯ ಏನಾದ್ರು ಸಿನಿಮಾ ಕೂತಿದೆ ನಾಯಕ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾರೆ ఒక ಬಾದವ ನಮ್ಮ ಹೀರೋಯಿನ್ ಕೂಡ ಪಾತ್ರ ಐದನೇ ಪಾತ್ರ ఒక ಟೈಮ್ ವೇಸ್ಟ್ ಮಾಡ್ತಾರೆ ನಮಗೆ ನಾನು ಒಗ್ಗುಂಡು ಮಾತಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಚಿನ್ ಮಾಡ ಇಂದ ಕಾರ್ಯಕ್ರಮ ನಮ್ಮ ದುಮ್ಮವರು ತಂದು ಮಾತಿರ್ತ ನಮ್ಮೊಂದಿ ಸಂಗಮ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಸಂಗಮ ಫ್ರೆಂಡ್ಸ್ ರೆಕಾರ್ಡ್ ಒಂದು ಪ್ರಥಮ ಆವೃತ್ತಿನ ಪಂದ್ಯಾಟ ಅಂಚಾದ್ರೆ ಮಾತಿರಲ್ಲ ಒಂದು ಏನಕ್ಕೆ ಒಂದು ಉದಾಹರಣೆ ಆಲ್ಬಮ್ ಸಾಂಗ್ ಕೂಡ ದೈವದ ಕೇಳಿ ಮತ್ತು ಹೊರಲ್ಲ ಬರಲ್ಲ ಬರ್ತೀನಿ ಮೊರಡಿ ಜೋಡ್ ಜೊತೆಗೆ ನಾಟಕ ಅಂತ ಸುರುಪ್ರದರ್ಶನ ಬರ್ತಿತ್ತು ನಾನು ಭಾರಿ ಪಂಥವನ್ನು ಬಂದೆ ಬರೋ ಬಂದಾಗ ಬಂದೆ ಬಾರಿ ಕಾರ್ಮಿಕರ ಜಾಗ ಅಂತ ಬಂದಿದ್ದಾರೆ ಎಲ್ಲ ಭಾರಿ ಮತ್ತು ಹುಟ್ಟೂರು ಮೂರು ಭಾರಿ ಕೈ ಮುಗಿದುಬೋದು ನಾಟಕ ಕೂಡ 4 ಗಂಟೆ ಆಗ್ತದೆ ಹೊರಿಯ ಕೂಡು ಮಸ್ತ್ ಕೈ ಮುಗಿದುಬೋದು ಗಜಾನನ ಗೆಲ್ಲೋದು ಇಲ್ಲಿ ಗಜಾನನ ಎಷ್ಟೋ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಭಾರಿ ಗೆತ್ತೋದಿತ್ತು ಇಡೀ ಕೆಂಪುಲ ಬರೋದು ಎಲ್ಲಿಯಲ್ಲ ಏನ ಬರೋದೇ ಬಂದ್ರೆ ಏನಿಲ್ಲ ತಾನೇ
ಎನ್ನೊಂದು ಊಟ ಬರ್ತದೆ ಇದ್ದೇ ಮೂರು ಉಳ್ಳ ಭಾಳ ಖುಷಿ ಆಗುತ್ತೆ ಇದಾಗಿ ನನಾತ್ ಈ ಜಾಗ ಬರ್ಕಿಲ್ಲ ಕಾವಲು ಎಂಕಲಿಗೆ ಪೂರ್ಣ ದೇವರ ಎಂತಾದಿ ಆ ಜಾತ ಸೇವೆ ದೈವ ಮಲ್ಪುಲ ಕಾವಲು ಅಂಚನೆ ಬೊಕ್ಕ ನಿಕ್ಕಲು ಇದು ಮೋಕೆ ಎತ್ತಾರೆ ಮ್ಯಾಚ್ ನಾವು ಬಂತಾದ್ರೆ ಎಂಕಲ ಮಾತ್ರ ಕೇಳೋದಿಲ್ಲ ತೂಲೆ ಗಜಾಂತ ತೂಲೆ ನಿಕಲ್ಲ ಪೂರ ಬೆರಿಸಾಯ ಬೋರ್ಡು ನನಾತ್ ಸಿನಿಮಾ ಗೆದ್ದಳು ఒక ತಾರಂಗನ ಈ ಸಿನಿಮಾ ಆಕ್ಟ್ ಮಾಡಿದ್ದಾರೆ ಐದು ఒక ಸಿನಿಮಾ ಜಾತ ವರ್ಷ ಲೇಟ್ ಆಗಿರೋ ತಾರಂಗ ಕಂಟಿನ್ಯೂ ಬರ್ಲಾಯ್ತು ಅಂತ ಬ್ಯಾಲೆನ್ಸ್ ಅಂತ ఒక ತಾರಂಗ ಬಗ್ಗೆ ಬರೋದಿದೆ ಅವ್ರನ್ನ ಆ್ಯಕ್ಟಿಂಗ್ ಅವಾರ್ಡ್ ಅಂದ್ರೆ ಎಲ್ಲೇನೂ ತಗೋದಿಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡ್ದ ಐದು ఒక ಅವ್ರನ್ನ ಎಂಟಿ ಅದು ಪಾಡು ಪಾತ್ರ ಇದು ನಮ್ಮನೆ ತಂಡ ಸಿನಿಮಾ ತಂಡ ಅಂಚದು ನಮ್ಮ ಅವತ್ತು ಕೇಂದ್ರ ನಮ್ಮ ವ್ಯಾಪಾರ ನಮ್ಮ ನಿಖಲ್ನೊಟ್ಟಿಗೆ ವ್ಯಾಪಾರ ಹೋಗುವ ನಿಖಲ್ನ ಸಪೋರ್ಟ್ ಉಪ್ಪಡು ಮನದು ಇದ್ದಾರೆ ನಾಯಕನಾಗಿ ಒಂದು ರಟ್ಟು ಬಾಟ ದಯಮಾನ ಇಕ್ಕಲಿಗೋಸ್ಕರ ಅಂತಾನೆ ನೀರಿನ ರುಚಿ ಕಾತೋದು ಯಾರು ಬರ್ತಾರೆ ಇಂಥ ಬಂದ ಇಕ್ಕಲ ನಿಜಾತಿಯ ಬಂಡಿ ಅಪ್ಪ ಬಂದಾಗ ಇದು ನಿಜಾತಿಯನಾಗಿ ರಟ್ಟು ಮಾತಾಡೋದು ರಟ್ಟು ಬಾಟ ಮನಸ್ಸು ಪಾತ್ರ ಟೀಚರ್ ಮಾತಾ ಪಾತ್ರ ಪಂಡೆ ಸೇಮ್ ಪಾತ್ರ ನಿಜವಾಗಿ ನಿಮ್ಮಲ್ಲಿ ಬರ್ತಾರೆ ನಾವು ಗೊತ್ತು ಬಟ್ ಆ ಎప్పుడైనా ఇంట్లో ఎట్లా బాగా ఇంట్లో తప్పకుండా ఆశీర్వాదాలు ఫస్ట్ విషయాలు బర్త్డే నేను మాత్రం ఇలా తిరిగి ప్లీజ్ ఇంకా సెలెక్ట్ అయ్యి నేను వచ్చి ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಅದನ್ನ ಆಶೀರ್ವಾದ ಬೇಕಿದ್ರೆ ನನಗೆ ಏನು ಮಾತಾಡ್ತಿದ್ದೆ ನೀವು ಮಾತಾಡಿ ಬರ್ತೆ ನಿಮಗೆ ಆಶೀರ್ವಾದ ಥ್ಯಾಂಕ್ ಯು